ಇವತ್ತಿನ ನಿಮ್ಮನ್ನು ಕರೆಸಿದಂತಹ ಉದ್ದೇಶ ಏನೆಂಬುದಾಗಿ ಸ್ಪಷ್ಟವಾಗಿ ಹೇಳಿದರು. ಕಳೆದ 2 ಹಬ್ಬಗಳು, ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವದ ಸಂದರ್ಭದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾವ ರೀತಿ ತೊಂದರೆ ಆಗಿದೆ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಎಷ್ಟೋ ವರ್ಷಗಳ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಕರಾವಳಿಯ ಭಾಗ, ಉತ್ತರ ಕನ್ನಡದಿಂದ ಹಿಡಿದು ಕಾಸರಗೋಡು ತನಕ ಯಕ್ಷಗಾನ ಆಗಲಿ, ನಾಟಕ ರಂಗಭೂಮಿ ಆಗಲಿ, ದೈವಾರಾಧನೆ ಆಗಲಿ, ಇನ್ನಿತರ ಅನೇಕ ಧಾರ್ಮಿಕ ಚೌಕಟ್ಟಿಗೆ ಒಳಪಟ್ಟಂತಹ ಅನೇಕ ಕಲೆಗಳು ನಶಿಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯುವ ಜನತೆ ಕೂಡ ಇಂತಹ ಕಲೆಗಳಿಗೆ ಆಕರ್ಷಿತವಾಗಿ ನಮ್ಮ ಧಾರ್ಮಿಕ ಪ್ರಜ್ಞೆ ಹಾಗೂ ಸಂಸ್ಕೃತಿ ಸಂಸ್ಕಾರದ ಪ್ರಜ್ಞೆಯ ಉಳಿವಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಅದನ್ನು ಮಾಡಲಿಕ್ಕೆ ಈಗಿನ ಈ ಜಿಲ್ಲಾಡಳಿತ ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಎಂಬುದಾಗಿ ನಮಗೆ ಅರ್ಥ ಆಗ್ತಾ ಇಲ್ಲ. ಅನೇಕ ಕಾರ್ಯಕ್ರಮಗಳು ನಿಲ್ಲುವಂತಹ ಪರಿಸ್ಥಿತಿ ಒದಗಿ ಬಂತು. ಅರ್ಧದಲ್ಲಿ ನಿಲ್ಲಿಸಿದಂತಹ ಅನೇಕ ಪ್ರಮೇಯಗಳು ನಿಮ್ಮ ಕಣ್ಣ ಮುಂದೆ ಕೂಡ ಕಾಣ್ತಾ ಇವೆ. ಅದಕ್ಕೋಸ್ಕರ ನಾವು ಮೊನ್ನೆ ಸೆಪ್ಟೆಂಬರ್ 1ನೇ ತಾರೀಕಿಗೆ ಒಂದು ಬೆಳ್ಳಂಬೆಟ್ಟು ಹಾಲ್ನಲ್ಲಿ ನಾವೊಂದು ಸಭೆ ಸೇರಿ ವಿಶ್ವ ಹಿಂದೂ ಪರಿಷತ್ ನಮಗೆ ಬಹಳ ಸಹಕಾರಿಯಾಗಿ ನಮಗೆ ಮುಂದೆ ಬಂದು ನಿಮ್ಮ ಜೊತೆ ನಾವಿದ್ದೇವೆ, ಇದಕ್ಕೋಸ್ಕರ ನಾವು ಏನಾದರೂ ಒಂದು ಶ್ರಮಿಸೋಣ ಅನ್ನೋದಾಗಿ ಹೇಳುವಾಗ ಎಲ್ಲ ರಂಗ ನೋಡಿ, ಫ್ಲವರ್ ಡೆಕೋರೇಷನ್ ಇಂದ ಹಿಡಿದು ವಾದ್ಯ ಬ್ಯಾಂಡ್ ಸೆಟ್ ಅವರಿಂದ ಹಿಡಿದು ಎಲ್ಲ ಕ್ಯಾಟ್ರಿಂಗ್ ಇಂದ ಹಿಡಿದು ಲೈಟಿಂಗ್ಸ್, ಸೌಂಡ್ ಲೈಟಿಂಗ್ಸ್ ನವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇದು ತೊಂದರೆ ಆಗುತ್ತೆ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ದೇವಸ್ಥಾನಗಳ ಅಡಿಯಲ್ಲಿಯೂ ಬರುತ್ತೆ ಅದು. ಅದರಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ನಿಲ್ಲುವುದಲ್ಲ, ಅದರ ಹಿಂದೆ ಬೇರೆ ಬೇರೆ ಸಂದೇವರಿಂದ ತೊಡಗಿ ಲೈಟಿಂಗ್ಸ್ನವರು, ಸೌಂಡ್ ಸಿಸ್ಟಮ್ನವರು, ಬೇರೆ ಬೇರೆ ರೀತಿಯಲ್ಲಿ ಅನೇಕ ಕಾಸ್ಟ್ಯೂಮ್ನವರು, ಅನೇಕ ರೀತಿಯಲ್ಲಿ ಅನೇಕರ ಜೀವನ ಅದರಲ್ಲಿ ಸಾಕ್ತದೆ. ನಾವು ಅದನ್ನು ಯೋಚನೆ ಮಾಡಬೇಕು. ಕೇವಲ ಕಲಾವಿದರಿಗೆ ಮಾತ್ರ ಸೀಮಿತವಾದ್ದು ಇದು ಅಲ್ಲ, ಕಲಾವಿದರಿಗೂ ಸೀಮಿತವಾದ್ದು ಹೌದು. ಅದರಲ್ಲಿ ಸಾವಿರಾರು ಕುಟುಂಬಗಳು ಅವರ ಜೀವನವನ್ನು ಕಟ್ಟಿಕೊಂಡಂತಹ ಕುಟುಂಬಗಳಿವೆ. ಇದೆಲ್ಲದಕ್ಕೂ ತೊಂದರೆ ಕೊಡ್ತಾ ಇದ್ದಾರೆ. ಆದ ಕಾರಣ ಇದು ನಾವು ಹೊಸದಾಗಿ ಮೊನ್ನೆ ನಾವು ಪ್ರಾರಂಭಿಸಿದ್ದಲ್ಲ, ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಪದ್ಧತಿ ಇದು. ಅದು ಉಳಿಬೇಕು, ಅದನ್ನು ಉಳಿಸಬೇಕೆಂಬುದು ನಾವೆಲ್ಲರೂ ಸೇರೋದಕ್ಕೆ ಪಣ ತೊಟ್ಟಿದ್ದೇವೆ. ಇದಕ್ಕೋಸ್ಕರ ನಾಡಿದ್ದು 9ನೇ ತಾರೀಕು ಕದ್ರಿ ಪಾರ್ಕ್ನ ಹತ್ತಿರ ಇರುವ ಗೋರಕ್ಷಣಾರ್ಥ ಹಾಲ್ನಲ್ಲಿ ನಾವೊಂದು ಜನಾಗ್ರಹ ಸಭೆ ಎಂಬುದಾಗಿ ನಾವು ಹಮ್ಮಿಕೊಂಡಿದ್ದೇವೆ ವಿಶ್ವ ಹಿಂದೂ ಪರಿಷತ್ನ ಸಹಯೋಗದೊಂದಿಗೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದರಿಂದ ಪ್ರಯೋಜನ ಪಡ್ಕೊಂಡವರು, ಪಡ್ಕೊಳ್ತಿರುವವರು, ಮತ್ತೆ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟವರು ಇದ್ದಾರೋ, ಸಾಂಸ್ಕೃತಿಕ ಧಾರ್ಮಿಕ ಮುಖಂಡರುಗಳು ಮತ್ತೆ ಅದರಲ್ಲಿ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ಈ ಜನಾಗ್ರಹ ಸಭೆಯಲ್ಲಿ ಪಾಲ್ಗೊಂಡು ಇದನ್ನು ಚಂದ ಕಾಣಿಸಿಕೊಡಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಿಕ್ಕೋಸ್ಕರ ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳನ್ನು ನಾವು ಕರೆಸಿದ್ದೇವೆ. ನಿಮ್ಮ ಪೂರ್ಣ ಬೆಂಬಲ ಸಹಕಾರ ನಮಗೆ ಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಚೌಕಟ್ಟಿನ ಒಳಗಿರುವ ಪ್ರತಿಯೊಂದು ಕೂಡ ನಮಗೆ ಉಳಿಬೇಕು. ಇವತ್ತು ಯಕ್ಷಗಾನವನ್ನು ನಿಲ್ಲಿಸಿದ್ರು, ನಾಟಕವನ್ನು ನಿಲ್ಲಿಸಿದ್ರು, ದೈವಾರಾಧನೆ ನಿಲ್ಲಿಸಿದ್ರು, ನಾಳೆ ಜಾತ್ರೆಯನ್ನು ನಿಲ್ಲಿಸ್ತಾರೆ. 10 ಗಂಟೆ ನಂತರ ಯಾವುದು ಆಗಬಾರ್ದಂತ ದೇವರ ಬಲಿಯನ್ನು ನಿಲ್ಲಿಸಬಹುದು. ಇಂತಹ ಅನೇಕ ತೊಂದರೆಗಳನ್ನು ನಮಗೆ ಕೊಡುವಂತಹ ಸಾಧ್ಯತೆಗಳಿದೆ. ಅಂಥದ್ರಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ನಮ್ಮ ಜೊತೆ ಸೇರಿ ಇದಕ್ಕೆ ಈ ಹೋರಾಟಕ್ಕೆ ಬೆಂಬಲ ನೀಡಬೇಕಾಗಿ ಈ ಮೂಲಕ ನಿಮ್ಮನ್ನು ಕರೆಸಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಸಹಕಾರ ನೀಡಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಏನು ಹೇಳಬೇಕಾದ್ರೆಲ್ಲ ಸ್ವಲ್ಪ ಹೇಳಿದ್ದಾರೆ. ಈಗಾಗಲೇ ನಿಮಗೆ ಎಲ್ಲರಿಗೂ ಗೊತ್ತಿದೆ, ನಮ್ಮ ಕಲಾರಂಗವೇ ಒಂದು ಪ್ಯಾನಿಕ್ ಆಗಿದೆ, ಕಲಾವಿದರೆಲ್ಲ ಪ್ಯಾನಿಕ್ ಆಗಿದ್ದಾರೆ. ಕೊರೋನಾ ಬರುವಾಗ ಹೇಗಾಗಿತ್ತು ಹಾಗೆ ಒಂಥರ ಇನ್ನು ನಮಗೆ ಕಾರ್ಯಕ್ರಮ ಸಿಗೋದಿಲ್ವ, ಕಾರ್ಯಕ್ರಮ ಆಗ್ತದೆ ಅಷ್ಟೇ, ಎಂಥ ಅವಸ್ಥೆ ನಮ್ಮದು ಬುಕ್ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಗೆ ಒಂಥರ ಭಾಳ ಬೇಸರ ಆಗಿದೆ. ಜಿಲ್ಲಾಡಳಿತ ಗಮನಕ್ಕೆ ತರೋದು. ಒಂದು ಯಕ್ಷಗಾನ ನಿಲ್ಲಿಸುವಾಗ ಕಣ್ಣಲ್ಲಿ ನೀರು ಬರೋದು, ಪೊಲೀಸರು ಬಂದರು ಯಕ್ಷಗಾನ ನಿಲ್ಲಿಸಿದರು. ಆದರೆ ವೇದಿಕೆಯ ಹಿಂದ್ಗಡೆ 4-5 ಲಕ್ಷ ಪಾತ್ರಧಾರಿಗಳು ಅಲ್ಲಿ ನಿಂತು ಅವರ ಮುಖವನ್ನು ನೋಡಬೇಕು. ಜಿಲ್ಲಾಧಿಕಾರಿ ಅವರ ಮುಖವನ್ನು ನೋಡಬೇಕು. ಅವರ ಮುಖದಲ್ಲಿ ತವಕ ಒಂಥರ ಒಂದು ಅಳುವಿನ ಛಾಯೆ ಇತ್ತು. ಬಹಳ ಬೇಸರ ಆಯಿತು ನಮಗೆ ನೋಡುವಾಗ. ಇಂಥ ಪರಿಸ್ಥಿತಿಯು ನಮ್ಮ ತುಳುನಾಡಿಗೆ ಬಂತಲ್ಲ ಅಂತ ಬಹಳ ಬೇಸರ ಆಯಿತು. ಇದರ ಜೊತೆಗೆ ಎಷ್ಟೋ ಕುಟುಂಬಗಳು ಇವತ್ತು ಅದನ್ನೇ ನೆಚ್ಚಿಕೊಂಡಿರುವ ಕುಟುಂಬಗಳು ಸಾಕಷ್ಟಿವೆ. ಸಸ್ಯನ ಹೇಳಿದಾಗೆ ಕಲಾವಿದರು ಮಾತ್ರ ಅಲ್ಲ, ಅದರ ಹಿಂದುಗಡೆ ಎಲ್ಲ ಲೈಟಿಂಗ್ ವ್ಯವಸ್ಥೆ ಆಗಲಿ, ಜನರೇಟರ್ ವ್ಯವಸ್ಥೆ ಆಗಲಿ, ಬೆಳಕಿನ ವ್ಯವಸ್ಥೆ ಆಗಲಿ ಎಲ್ಲ ಅದೊಂದು ನಮ್ಮದು ಒಂದು ಸಂಕೋಲೆ ಇದ್ದಾಗೆ. ಅವರಿಲ್ಲದೆ ನಾವಿಲ್ಲದೆ ಅವರಿಲ್ಲ. ಅಂಥ ಸ್ಥಿತಿಯಲ್ಲಿ ಯಕ್ಷಗಾನ ಹೋದ ಇನ್ನು ಜಾತ್ರೆಗಳು ಸಸ್ಯನ ಹೇಳಿದಾಗೆ
ಬಹುಶಃ ನಮಗೆ ಭಾಳ ಒಂದು ಆತಂಕ ಕಾಡ್ತಾ ಇದೆ ಈಗ. ಕರಾವಳಿ ಅಂದರೆ ಒಂದು ಆತಂಕ ಇದಿರಲಿಲ್ಲ ಮೊದಲು. ಎಷ್ಟೋ ವರ್ಷ ಆಯಿತು ನಾವು ಆರಾಮದಲ್ಲಿ ನಮ್ಮ ಸಾಂಸ್ಕೃತಿಕ ಏನಿದೆ ಏನೆಲ್ಲ ಇದೆ ಅದನ್ನು ನಾವು ಆರಾಮದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದು, ಯಕ್ಷಗಾನ ಆಗಲಿ, ನಾಟಕ ಆಗಲಿ, ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ನಮಗೇನು ತೊಂದರೆ ಬರಲಿಲ್ಲ. ನಮ್ಮವರು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೀತಿದ್ರು. ಒಳ್ಳೆಯ ಕೆಲಸಕ್ಕೆ ನಮ್ಮನ್ನು ಇನ್ ನೀಡ್ ಆಫ್ ಸಮಥಿಂಗ್, ಯಾವುದಾದ್ರೂ ಒಂದು ಒಳ್ಳೆಯ ಶಾಲೆಯ ದೇವಸ್ಥಾನ ಆಗಬೇಕಾದ್ರೆ ಯಕ್ಷಗಾನ ನಾಟಕವನ್ನು ಕೈಕೊಡ್ಬೇಕು. ಇನ್ನು ಅದು ಸಹ ನಮಗೆ ಭಾಳ ಕಷ್ಟ ಅಂತ ಕಾಣ್ತದೆ. ಜಿಲ್ಲಾಡಳಿತ ಸರ್ಕಾರ ಇದನ್ನು ಗಮನಿಸಬೇಕು. ಕಾನೂನು ರೀತಿಯಲ್ಲಿ ನೀವು ಹೇಳೋದು ಕರೆಕ್ಟ್ ಆದರೂ ಅದು ಮೊದಲೇ ಇತ್ತು, ಸ್ವಲ್ಪ ಸಡಿಲಗೊಳಿಸಿ ಕಲಾವಿದರಿಗೆ ಬೇಕಾಗಿ ನಮ್ಮ ಕರಾವಳಿಯ ಒಂದು ಸಾಂಸ್ಕೃತಿಕ ಲೋಕವನ್ನೇ ಒಂದು ಅಂಗಡಿಯನ್ನೇ ಬಂದ್ ಮಾಡಿದ್ದಾರೆ. ದಯವಿಟ್ಟು ಮೊನ್ನೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾಟಕ ಇತ್ತು, 4 ಸೀನ್ ಆಗಿದೆ. 4 ಸೀನಲ್ಲಿ ಪೊಲೀಸ್ ಬರ್ತಾರೆ, ಲೈಟ್ ಆಫ್ ಆಯಿತು. ಇಂತಹ ಪರಿಸ್ಥಿತಿ ಬರ್ತಲ್ಲ ಅಂತ ಎಲ್ಲ ಕಲಾವಿದರು ಅಲ್ಲಿ ಬಂದ ಆಂಡ ಅದು ಪೊಲೀಸ್ ಬರ್ತಿರ್ತಾರೆ ಅಂದ ಇಂಥ ಒಂದು ಸ್ಥಿತಿ ಬರ್ತದಂತ ನಾವು ನಮ್ಮ ಕನಸಲ್ಲೂ ಎನಿಸಿರಲಿಲ್ಲ. ಅಂತಹ ಪರಿಸ್ಥಿತಿಗೆ ನಾವು ಹುಟ್ಟಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ನಮಗೆ ಒಂದು ದೇವರಾಗಿ ಬಂದು ಕಲಾವಿದರ ಕಷ್ಟವನ್ನು ಅವರು ತಿಳ್ಕೊಂಡ್ರು, ನಮ್ಮನ್ನೆಲ್ಲ ಒಗ್ಗಟ್ಟು ಮಾಡಿ ಸೇರಿಸಿದ್ರು. ಎಲ್ಲ ತಂಡಗಳಿಗೆ ಕಿಶೋರ್ ಶೆಟ್ಟಿ ಇದ್ದಾರೆ, ಅಲ್ಲಿ ಕೃಷ್ಣ ಮಂಜೇಶ್ವರ್, ಆಮೇಲೆ ಸಸ್ಯನ ಮಾಡಿದ್ದಾರೆ. ಎಲ್ಲ ಪ್ರಕಾರದ ಎಲ್ಲ ನಾಯಕರನ್ನು ತರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು, ಸರ್ಕಾರದ ಕಣ್ಣು ತೆರೆಯುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ನಮಗೆ ನಮ್ಮ ಕಲಾವಿದರ ಮೇಲೆ ಪ್ರೀತಿ ತೋರಿಸಿದೆ. ನಾಳೆ 9 ತಾರೀಕಿಗೆ ಎಲ್ಲರೂ ಬನ್ನಿ, ನಾವು ಬರ್ತೇವೆ, ಎಲ್ಲ ಕಲಾವಿದರನ್ನು ಸೇರಿಸಿಕೊಂಡು ಬರ್ತೇವೆ. ನಿಮ್ಮ ಸಹಕಾರ ಸರ್ ಹೇಳಿದಾಗೆ ನಿಮ್ಮ ಸಹಕಾರ ನಮಗೆ ಖಂಡಿತ ಬೇಕು. ನಮ್ಮ ಕಲಾವಿದರಿಗೆ ಇದರಿಂದ ಒಂದು ಸಹಾಯವಾಗುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು. ನಿಮ್ಮೆಲ್ಲರೂ ಸಹಕಾರ. ನಾವು ಆರ್ಡರ್ ಬಂದಿದ್ದು ಈಗಲ್ಲ, 15 ವರ್ಷಕ್ಕೆ ಮುಂಚೆಯೇ ಬಂದಿದೆ. ಆದರೆ ಕರಾವಳಿಯಲ್ಲಿ ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರಲಿಲ್ಲ. ಯಾಕೆಂತಂದ್ರೆ ಇದು ನಮ್ಮ ಧಾರ್ಮಿಕ ಆಚರಣೆಗೆ ಒಳಪಟ್ಟಂತಹ ಕಲೆಗಳಿವೆಲ್ಲ. ಆದರೆ 2 ಗಂಟೆವರೆಗೆ ಕಾಲಮಿತಿ ಆದ್ದು ಆ ಆದೇಶವನ್ನು ಪಾಲಿಸಲಿಕ್ಕೋಸ್ಕರ ಅಲ್ಲ, ಪ್ರೇಕ್ಷಕರ ಕೊರತೆ ಮತ್ತೆ ಬಾಕಿ ವ್ಯವಹಾರಿಕವಾದ ಕೊರತೆಯಿಂದಾಗಿ ಅದನ್ನು ಅಲ್ಲಿಗೆ ನಾವು ಸೀಮಿತಗೊಳಿಸಿದ್ದೇ ಹೊರತು ಈ ಆಚರಣೆಗೆ ಯಾವುದೇ ಕಟ್ಟುಪಾಡಿಗೆ ಒಳಗಾಗಿ ನಾವು 2 ಗಂಟೆವರೆಗೆ ಕಾಲಮಿತಿಯನ್ನು ಮಾಡಿದ್ದು ಖಂಡಿತವಾಗಿ ಅಲ್ಲ. ಅಂದ್ರೆ ಈಗ ಕೆಲವು ಮೇಳಗಳು ಈಗಲೂ ಬೆಳಗಿನವರೆಗೆ ಆಡಿಸ್ತವೆ. ಒಂದು ವೇಳೆ ಅದೇ ಹೌದಾಗಿದ್ರೆ ಕೆಲವು ಮೇಳಗಳಿಗೆ ಮಾತ್ರ ಅವಕಾಶ ಸಿಗ್ತಾ ಇರಲಿಲ್ಲ. ಅನೇಕ ಮೇಳಗಳು ಬೆಳಗಿನವರೆಗೆ ಯಕ್ಷಗಾನ ನಡೆಸ್ತಾ ಇವೆ. ನಾಟಕವು ಅನೇಕ ಕಡೆಗಳಲ್ಲಿ ಬೆಳಗ್ಗೆವರೆಗೆ ಆಗ್ತದೆ. ಕಂಬಳ ಆಗಲಿ, ಆಮೇಲೆ ಬೇರೆ ದೈವದ ಕೋಲ ಆಗಲಿ, ಬೆಳಗಿನವರೆಗೆಲ್ಲವೂ ನಡೆಯುತ್ತೆ. ನೋಡಿ, ಒಂದು ಸೌಂಡ್ಗಿಂತ ಜಾಸ್ತಿ ತಾಸೆಯ ಸೌಂಡ್ ಇರುತ್ತೆ. ನಾವು ಡಿಸಿಬಲ್ ಅಂತ ಹೇಳಲಿಕ್ಕೆ ಹೋದ್ರೆ ಅದನ್ನ ಹೆಚ್ಚಿರುತ್ತೆ, ಅದನ್ನು ನಿಲ್ಲಿಸಬೇಕಾಗುತ್ತೆ ನಾಳೆ ಬಂತು. ಇದಕ್ಕೆ ನಾವು ಎಲ್ಲದಕ್ಕೆ ಅವಕಾಶ ಮಾಡಿಕೊಟ್ರೆ ಚೆಂಡೆ ಪೆಟ್ಟು ಮೈಕೆ ಬೇಕಾಗಿಲ್ಲ. ಚೆಂಡೆ ಪೆಟ್ಟು 2-3 ಕಿಲೋಮೀಟರ್ ವರೆಗೆ ಕೇಳುತ್ತೆ. ಈಗಂದ್ರೆ ಪ್ರಕೃತಿ, ಮೊದಲೆಲ್ಲ ಮೈಕೆ ಇರಲಿಲ್ಲ. ನೀವೇ ಹೇಳಿದ ಹಾಗೆ ನಾವು 20-30 ವರ್ಷಕ್ಕಿಂತ ಮುಂಚೆ ಹೋದ್ರೆ ಮೈಕವೇ ಇರಲಿಲ್ಲ ಯಾವುದಕ್ಕೂ. ಆದ್ರೆ ಆವಾಗ ಪ್ರಕೃತಿಯ ಒಂದು ನಮಗೆ ಅನುಕೂಲ ಕೂಡ ಇತ್ತು. ಯಾವುದೇ ವಾತಾವರಣದ ಕಲ್ಮಶ ಇರಲಿಲ್ಲ. ನಾವು ಮಾತಾಡಿದ್ರೆ 1-2-3 ಮೈಲು ದೂರ ಕೇಳ್ತಾ ಇತ್ತು. ಆ ದೃಷ್ಟಿಕೋನಕ್ಕೋಸ್ಕರ ಹಾಗಾಗಿ ಇದಕ್ಕೆ ಕಾನೂನಿನ ಚೌಕಟ್ಟಿಗೆ ಇದನ್ನು ತರಬಾರದು. ನಮ್ಮ ಈ ಧಾರ್ಮಿಕ ಸಾಂಸ್ಕೃತಿಕ ಚೌಕಟ್ಟಿಗೆ ಯಾವುದೇ ನಿಬಂಧನೆ ಬರಬಾರದು ಎಂಬುದು ನಮ್ಮ ವಿನಮ್ರ ವಿನಂತಿ. ಈ ಮೂಲಕ ಮಾಡಿದ್ವಿ, ಯಾವುದೇ ಸರ್ಕಾರ ಮಾಡಿಲ್ಲ. ಅಂದ್ರೆ ಸರ್ಕಾರದ ಯಾವುದೇ ಕೈಗೊಂಬೆಗಳಾಗಿ ನಾವು ಮಾತಾಡ್ತಾ ಇಲ್ಲ ಇಲ್ಲಿ. ಈಗ ಬಂದದ್ದು ನಮಗೆ ಈ ಹಬ್ಬದಿಂದಾಗಿ, ಈಗ ಮೊನ್ನೆಯಿಂದ ಪ್ರಾರಂಭ ಆದ್ದು. ನಮಗೆ ಸೌಂಡ್ ಹೇಳ್ಕೊಂಡು ಹೋಗುವುದಾಗ್ಲಿ, 10 ಗಂಟೆಗೆ ಬಂದು ನಿಲ್ಲಿಸುವುದಾಗ್ಲಿ ನಮಗೆ ಪ್ರಾರಂಭವಾದ್ದೇ ಈಗ 2 ತಿಂಗಳಿಂದ. ಅದಕ್ಕಿಂತ ಮೊದಲು ಇರಲಿಲ್ಲ. ನಾವು ಮೊನ್ನೆ ಮೇ ತಿಂಗಳವರೆಗೆ ನಾವು ಯಕ್ಷಗಾನವನ್ನು ಮಾಡಿದ್ದೇವೆ. ಬೆಳಗಿನವರೆಗೆ ಯಕ್ಷಗಾನವನ್ನು ಮಾಡಿದ್ದೇವೆ. ಯಾವುದೇ ನಿಬಂಧನೆಗಳಿರಲಿಲ್ಲ ನಮಗೆ. ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಗಣೇಶೋತ್ಸವಕ್ಕೆ ನಮಗೆ ತುಂಬಾ ತೊಂದರೆ ಆಯ್ತು. ನಮಗೆ ತೊಂದರೆ ಆದಾಗ ನಾವು ಹೇಳ್ಬೇಕಲ್ವಾ? ಹೌದು, ಜಿಲ್ಲಾಡಳಿತದ ಸೂಚನೆಯಂತೆ ನಮಗೆ ಪೊಲೀಸವರು ಬಂದು ಹೇಳುದು. ಯಾವುದೇ ಸೂಚನೆಗಳು ಬಂದಿಲ್ಲ. ಯಾರು ಮಾಡಿ ಸರ್ ಅವರಿಗೆ ಲಿಖಿತವಾಗಿ ಕೊಡುವುದಿಲ್ಲ. ಅವರಿಗೆ ಬಂದು ಬೇರೆ ಎಲ್ಲೂ ಇಲ್ಲ. ಈಗ ಉಡುಪಿ ಜಿಲ್ಲೆಯಲ್ಲೂ ಕೂಡ ಬೆಳಗಿನವರೆಗೆ ಕಾರ್ಯಕ್ರಮಗಳಾಗಿದೆ. ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ಕಾನೂನನ್ನು ಬಳಸಬಹುದು. ಅಲ್ಲ, ಹೆಚ್ಚಿನ ಕಡೆ ಆಗಿದೆ. ಕೆಲವು ಕಡೆ ಒಂದೊಂದು ಕಡೆ ನಿಲ್ಲಿಸಲಿಕ್ಕೂ ಸಾಕು. ಯಾಕೆ
ಯಾಕೆ ಹೈಕೋರ್ಟ್ಗೆ ಮನವರಿಕೆ ಮಾಡುವಲ್ಲಿ ನಾವು ವಿಫಲರಾಗಿದ್ದೇವೆ. ಈಗ ಕಂಬಳಕ್ಕೆ ಹಾಗೆ ಆದೇಶ ಬಂತು, ಕಂಬಳದ ವಿಷಯದಲ್ಲಿ ಹಾಗೆ ಆದೇಶ ಬಂತು. ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಕಂಬಳ ಅಂದ್ರೆ ಏನು ಎಂಬುದಾಗಿ ಹೈಕೋರ್ಟಿಗೋ ಸುಪ್ರೀಂ ಕೋರ್ಟಿಗೋ ನಾವು ಹೋಗಿ ಮನವರಿಕೆ ಮಾಡಿದಾಗ ಅವರಿಗೆ ಅದರ ಬೆಲೆ ಏನೆಂಬುದಾಗಿ ಗೊತ್ತಾಯಿತು, ಅವಕಾಶ ಕೊಟ್ಟರು. ನಾವು ಅದನ್ನು ಮಾಡ್ತಾ ಇದ್ದೇವೆ. ಹೌದು, ಅದಕ್ಕೋಸ್ಕರನೇ ಈಗ ನಾಳಿನ ಜನಾಗ್ರಹ ಸಭೆ, ಅದಕ್ಕೋಸ್ಕರವೇ ನಾವು ಅದಕ್ಕೊಂದು ಕಮಿಟಿ ಎಂಬುದಾಗಿ ವಿಶ್ವ ಹಿಂದೂ ಪರಿಷತ್ನ ಮುಖಾಂತರವಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ನಾಡಿಗೆ ಮಾತ್ರ ಸೀಮಿತವಾಗಲ್ಲ, ಎಲ್ಲರ ಮನಸ್ಸಿಗೆ ಮುಟ್ಟುವ ಹಾಗೆ ಇದು ಏನೆಂಬುದು ತಿಳಿಯಪಡಿಸುವುದು ನಮ್ಮೆಲ್ಲರ ಉದ್ದೇಶ. ಇದಕ್ಕೆ ಪರ್ಮಿಷನ್ ದೊರಕುವಲ್ಲಿವರೆಗೆ ನಾವು ಈ ಹೋರಾಟದಿಂದ ಹಿಂದೆ ಸರಿಯಲ್ಲ. ಕಣ್ತರಿಸುವಂತಹ ಯೋಜನೆಯೇ ನಮ್ಮ ನಾಡಿನ ಜನಾಗ್ರಹ ಸಭೆ, ಅದಕ್ಕೆ ಉದ್ದೇಶ ಅದೇ. ನಾಡಿದ್ದು ಸಭೆ ಮಾತ್ರ, ಆಮೇಲೆ ಏನೆಂಬುದಾಗಿ ನಾವು ಚಿಂತನೆ ಮಾಡಿ ಹೇಳ್ತೇವೆ. ಅಲ್ಲ, ನಮ್ಗೆ ಗೊತ್ತಿಲ್ಲ. ಈಗ ಅವರು ಹೇಳುವಾಗ ನಿಮ್ಮಲ್ಲಿ ಒಬ್ರು ಹೇಳಿದ್ರು ಒಂದೆರಡು ಕಡೆ ನಿಲ್ಲಿಸ್ತಾರೆ ಉಡುಪಿಯಲ್ಲ ಅಂತ. ಆದ್ರೆ ಉಡುಪಿಯಲ್ಲಿ ನಾನೇ ತುಂಬಾ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಲೇಟ್ ನೈಟ್ ಕಾರ್ಯಕ್ರಮಗಳಿಗೆ ಕೂಡ ಹೋಗಿದ್ದೇನೆ. ಇಲ್ಲಿ ಮಾತ್ರ ನಿಲ್ಲಿಸಿದ್ರು. ಇದು ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದ್ರೆ, ಈಗ ಮುಂದೆ ನಮಗೆ ನವರಾತ್ರಿ ಬರುತ್ತೆ, ನವರಾತ್ರಿಯ ಕಾರ್ಯಕ್ರಮಗಳನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ, ಕೆಲವರು ಕ್ಯಾನ್ಸಲ್ ಮಾಡಿದ್ದಾರೆ. ಕೆಲವರು ನಾಟಕ, ಯಕ್ಷಗಾನ, ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು, ರಾತ್ರಿಯ ಕಾರ್ಯಕ್ರಮಗಳನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಹೆದರಿಗೂ. ಕೆಲವರು ಅಲ್ಲಿವರೆಗೆ ಬಂದು ತಲುಪಿದೆ. ಹಾಗಾದ್ರೆ ಇನ್ನು ಹೇಗೆ ನಡೆಸುವುದು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ನಮ್ಮ ಕಾರ್ಯಕ್ರಮಗಳಿಗೆ ಯಾವುದೇ ತೊಂದರೆ ಆಗಿಲ್ಲ, ಯಾವುದೇ ತೊಂದರೆ ಯಾರೂ ಮಾಡಿಲ್ಲ. ಯಕ್ಷಗಾನ ಕಾರ್ಯಕ್ರಮಗಳಿಗಾಗಲಿ, ನಾಟಕಕ್ಕಾಗಲಿ, ಯಾವುದೇ ಧಾರ್ಮಿಕ ಚೌಕಟ್ಟಿನ ಒಳಗಿರುವಂತಹ ಯಾವುದೇ ಕಾರ್ಯಕ್ರಮಗಳಿಗೆ ಇಷ್ಟರವರೆಗೆ ಯಾರೂ ತೊಂದರೆ ಮಾಡಲಿಲ್ಲ ಮೊನ್ನೆವರೆಗೆ. ಆ ನಂತರ ತೊಂದರೆ ಮಾಡಲಿಕ್ಕೆ ಪ್ರಾರಂಭ ಆಯ್ತು. ಇಲ್ಲ, ಅವರ ಮೇಲೆ ನಮ್ಮ ದಬ್ಬಾಳಿಕೆ ಅಲ್ಲಲ್ಲ, ನಮ್ಮ ಹೋರಾಟ ಆದ್ರೆ ನಮಗೆ ಈಗ ಕಾನೂನನ್ನು ಅವರಿಗೆ ಮನವರಿಕೆ ಮಾಡಿ ನಮಗೆ ಪರ್ಮಿಷನ್ ಕೊಡಿಸಬೇಕೆಂಬುದಾಗಿ ಕಾನೂನಾತ್ಮಕವಾಗಿ ಹೋರಾಟ ನಮ್ಮದು. ಪೊಲೀಸರು ನಿಲ್ಲಿಸಿದ್ದಕ್ಕೆ ಅವರ ಮೇಲೆ ಪ್ರತಿಭಟನೆ ಅಲ್ಲ, ನಮ್ಮದು ಕಾನೂನಾತ್ಮಕವಾಗಿ ಹೋರಾಟ. ನಮ್ಮದಂತ ಪದ್ಧತಿಗಳಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ. ಈಗ ಅದಕ್ಕೆ ಒಂದು ವೇಳೆ ಮಾಡುವುದಿದ್ರೆ ನಮ್ಮ ಆಕ್ಷೇಪಗಳಿಲ್ಲ ಅದಕ್ಕೆ. ಈಗ ನಾಳೆ ನಾಡಿದ್ರಲ್ಲಿ ಈಗ ಒಂದು DJ ಸೌಂಡಿನಿಂದ ಕುಡಿದು ಕುಪ್ಪಡಿಸಿ ಬೆಳಿವರೆಗೆ ಕುಣಿತಾರೆ, DJ ಹಾಕಿ ತುಂಬಾ ಜನರಿಗೆ ಉಪದ್ರ ಮಾಡ್ತಾರೆ, ಅದಕ್ಕೆ ಕೊಡ್ಲೇಬೇಕೆಂಬುದು ನಮ್ಮ ಆಗ್ರಹ ಅಲ್ಲ. ನಾವು ಮೊದಲಿನಿಂದ ನಡೆದುಕೊಂಡ ಬಂದಂತ ಪದ್ಧತಿಗೆ, ನಮ್ಮ ಈ ಸಂಸ್ಕೃತಿಗೆ ವಿರೋಧ ಮಾಡಬೇಡಿ ಎಂಬುದು ನಮ್ಮ ಕಳಕಳಿಯ ಮನವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.